5 ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ, ಈ ಅವಧಿನಲ್ಲಿ 5 ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ. ನಾನು ನಿಮ್ಮೆಲ್ಲರಿಗೂ ಕೂಡ ತುಮಕೂರಿನ ಮಹಾಜನತೆಗೆ, ಕರ್ನಾಟಕದ ಮಹಾಜನತೆಗೆ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ತುಮಕೂರು ಜಿಲ್ಲೆಯಲ್ಲಿ. ಅದಕ್ಕೋಸ್ಕರವಾಗಿ ತುಮಕೂರಿನ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಆಶೀರ್ವಾದ ಮಾಡೋದ್ರಿಂದಲೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಬಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರು, ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಭಾಷೆಯವರು ಇರ್ಬೋದು, ಎಲ್ಲ ಜಾತಿಯ ಬಡವರಿಗೆ, ಎಲ್ಲ ಧರ್ಮದ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿರುವಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಈ 158 ಭರವಸೆಗಳ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಸುಮಾರು 20-30 ಕಾರ್ಯಕ್ರಮಗಳನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಶಾದಿ ಭಾಗ್ಯ, ಶೂಭಾಗ್ಯ, ಇಂದಿರಾ ಕ್ಯಾಂಟೀನ್. ಯಾವ್ದಾದ್ರು ಒಂದು ಜಾತಿಯವರು ಕೊಟ್ಟಿದ್ದೀವ? ಇದನ್ನ ಯಾವ್ದಾದ್ರು ಒಂದು ಧರ್ಮದವರು ಕೊಟ್ಟಿದ್ದೀವ? ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಹಾಗೆಯೇ 5 ಗ್ಯಾರಂಟಿಗಳನ್ನು ಕೂಡ ಎಲ್ಲ ಜಾತಿ, ಎಲ್ಲ ಬಡವರಿಗೆ, ಎಲ್ಲ ಧರ್ಮದವರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು 10 ಜನರು ಅವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು, DK ಶಿವಕುಮಾರ್, ಪರಮೇಶ್ವರ್, ನಾವೆಲ್ಲರೂ ಕೂಡ 10 ಜನ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ, ಕ್ಯಾಬಿನೆಟ್ ಹಾಲ್ಗೆ ಹೋಗಿ ಅವತ್ತೇ ತೀರ್ಮಾನ ಮಾಡೋದು, 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ಯಾಕಂತಂದ್ರೆ ನಾವು ಚುನಾವಣಾ ಪೂರ್ವದಲ್ಲಿ ಈ ನಾಡಿನ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದು, ಅಧಿಕಾರಕ್ಕೆ ಬಂದ ತಕ್ಷಣವೇ ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ಅವತ್ತೇ ಆದೇಶ ಮಾಡೋದು, 5 ಗ್ಯಾರಂಟಿಗಳನ್ನು ಕೂಡ ಕೊಡ್ತಕ್ಕಂಥದ್ದನ್ನ ಮಾಡೋದು. ಇವತ್ತು ಜೂನ್ 11ನೇ ತಾರೀಕಿನಿಂದ ಶಕ್ತಿ ಯೋಜನೆಯನ್ನು ಜಾರಿಗೆ ತಗೊಬಂದು ಇವತ್ತಿನವರಿಗೆ ರಾಮಲಿಂಗಾರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ. 142 ಕೋಟಿ ಮಹಿಳೆಯರು, 142 ಕೋಟಿ ಮಹಿಳೆಯರು ಉಚಿತವಾಗಿ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹೌದೇನ್ರಮ್ಮ? ಕೋಟಿ 142 crores. ಏನ್ರಿ ರಾಮಲಿಂಗಾರೆಡ್ಡಿ? 142 ಕೋಟಿ. 142 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಆ ಬಸ್ಸಿಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿತ್ತಲ್ಲ, ಆ ದುಡ್ಡೆಲ್ಲ ಉಳಿದಿದ್ದು ಇವತ್ತು. ಅದು ಉಳಿದಿರೋದು
ಮಹಿಳೆಯರಿಗೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು. ಅದಕ್ಕೂ ಒಂದು ಟೀಕೆ, 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರೆ 10 ಕೆಜಿ ಕೊಡಿ. ನಾನು ಹೇಳಿದೆ 5 ಕೆಜಿ ಈಗ ಕೊಡ್ತಾ ಇದ್ದೀವಿ, ಇನ್ನು 5 ಕೆಜಿ ಸೇರಿಸ್ಕೊಡ್ತೀವಿ. ಯಾಕಂತಂದ್ರೆ ಈ ರಾಜ್ಯದ ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, 2 ಹೊತ್ತು, ಯಾರು ಕೂಡ ಹಸಿರು ಮಲಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇನ್ನೂ ಅಡಿಷನಲ್ ಆಗಿ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು. ಅದನ್ನು ಕೂಡ ಜಾರಿಗೆ ಕೊಟ್ಟು ಅಕ್ಕಿ ಕೊಡಲಿಲ್ಲ. ನಮಗೆ ಅಕ್ಕಿ ಕೊಡದೇ ಇರೋದ್ರಿಂದ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಹಾಗಾಗಿ ಇವತ್ತು 1,28,00,000 ಕುಟುಂಬಗಳಿಗೆ 1,28,00,000 APL ಮತ್ತು BPL ಕಾರ್ಡ್ದಾರರಿಗೆ ಇವತ್ತು ಪ್ರತಿ ಒಬ್ಬರಿಗೆ ₹170 ವರ್ಗಾವಣೆ ಮಾಡ್ತಾ ಇದ್ದೀವಿ. ವರ್ಗಾವಣೆ ಆಗ್ತಾ ಇದೆಯಾ? ವರ್ಗಾವಣೆ ಮಾಡ್ತಾ ಇದ್ದೀವಿ. ಹಾಗೇನೆ ಗೃಹ ಜ್ಯೋತಿ ಕಾರ್ಯಕ್ರಮ, ಇದನ್ನು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಜುಲೈ ತಿಂಗಳಲ್ಲಿ ಇವತ್ತು 1,51,00,000 ಜನರಿಗೆ 1,51,00,000 ಜನರಿಗೆ ಕುಟುಂಬಗಳಿಗೆ ಅವ್ರು ಯಾರು ಕೂಡ 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. 200 ಯೂನಿಟ್ ವರೆಗೆ ವಿದ್ಯುತ್ ಬಿಲ್ಲನ್ನು ಕಟ್ಟಬೇಕಾಗಿಲ್ಲ. ಅದರ ಜೊತೆಗೆ ಗೃಹ ಜ್ಯೋತಿ ಸುಮಾರು 1,18,00,000 ಮಹಿಳೆಯರಿಗೆ 1,18,00,000 ಮಹಿಳೆಯರಿಗೆ ತಿಂಗಳಿಗೆ ₹2,000 ಮನೆ ಯಜಮಾನಿಗೆ ತಿಂಗಳಿಗೆ ₹2,000. ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಈ ತಿಂಗಳೇ ಜಾರಿಯಾಯಿತು. ಸುಮಾರು 4 ಲಕ್ಷ ಚಿಲ್ಲರೆ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗಳು ಇದ್ದಾರೆ. 22-23ನೇ ಸಾಲಿನಲ್ಲಿ ಪಾಸ್ ಆದಂಥವರು ಯಾರಿಗೆ 6 ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ₹3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500 2 ವರ್ಷಗಳ ಕಾಲ ಕೊಡ್ತೀವಿ. ಅದರ ಜೊತೆಗೆ ಇವರೆಲ್ಲರಿಗೂ ಕೂಡ ಯಾರ್ಯಾರಿಗೆ ನಿರುದ್ಯೋಗದ ಭತ್ಯೆ ಕೊಡ್ತೀವಿ ಅವರೆಲ್ಲರಿಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಯಾಕಂತಂದ್ರೆ 2 ವರ್ಷಗಳಲ್ಲಿ ಅವರು ಉದ್ಯೋಗವನ್ನು ಪಡ್ಕೊಳ್ಬೇಕು. ಉದ್ಯೋಗ ಸಿಕ್ಕದವರು ಕೊಡಲ್ಲ. ಯಾರಿಗೆ ಉದ್ಯೋಗ ಸಿಕ್ಕಲ್ಲ ಅವ್ರಿಗೆ 2 ವರ್ಷದವರೆಗೆ ಕೊಡ್ತೀವಿ. ಸರ್ಕಾರಿ ಹುದ್ದೆ ಅಥವಾ ಖಾಸಗಿ ಹುದ್ದೆಗಳಲ್ಲಿ ಅಥವಾ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಂಥವ್ರಿಗೆ ಈ ಹಣವನ್ನು ಕೊಡೋದಿಲ್ಲ. ಇವರಿಗೆ ರಾಜ್ಯದಲ್ಲಿ 1,07,700 ನಿರುದ್ಯೋಗಿ ಪದವೀಧರರು, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸುಮಾರು ಇನ್ನು ನಿಮ್ಮ ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ. ತುಮಕೂರು ಜಿಲ್ಲೆನಲ್ಲೂ ಕೂಡ ಮಾಡಿಸ್ಕೊಂಡಿದ್ದಾರೆ. ತುಮಕೂರು ಜಿಲ್ಲೆನಲ್ಲೂ ಕೂಡ ಗೃಹ ಜ್ಯೋತಿ ಆಗಿದೆ, ಗೃಹ ಲಕ್ಷ್ಮಿ ಆಗಿದೆ. ತುಮಕೂರಿನಲ್ಲೂ ಕೂಡ ಅನ್ನಭಾಗ್ಯ ಆಗಿದೆ, ಯುವ ನಿಧಿ ಆಗಿದೆ, ಶಕ್ತಿ ಯೋಜನೆ ಆಗಿದೆ. ಇವೆಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರರ್ಥ ನಮ್ಮ ಮಾತುಗಳನ್ನು ಇವತ್ತು 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ. ನಮ್ಮ ಮೇಲೆ ಇನ್ನೊಂದು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದವರು. ಏನಪ್ಪ ಟೀಕೆ ಅಂತಂದ್ರೆ, ಬರಗಾಲ ಬಂದಿದೆ ಕರ್ನಾಟಕದಲ್ಲಿ,
ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ರೈತರಿಗೆ ಪರಿಹಾರ ಕೊಡಲಿಲ್ಲ ಅಂತಕ್ಕಂಥ ಟೀಕೆಯನ್ನು ಕೂಡ ಮಾಡ್ತಾರೆ. ಟೀಕೆ ಮಾಡಲಿ, ನಮ್ದೇನು ತಕರಾರಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಬೇಕು, ವಿರೋಧ ಪಕ್ಷದವರು ಇರೋದೇ ಅದಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ. ಆದರೆ ಅದು ಹೆಲ್ತಿಯಾಗಿರ್ಬೇಕು. ಟೀಕೆ ಮಾಡ್ತಕ್ಕಂಥದ್ದು ಆಧಾರಗಳ ಮೇಲೆ ಟೀಕೆಯನ್ನು ಮಾಡಿದ್ರೆ ಅದಕ್ಕೆ ಸ್ವಾಗತ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನವರಿಗೆ ಕರ್ನಾಟಕದಲ್ಲಿ ನಾವು ತಗೊಂಡವ್ರಿ ಹೇಳ್ತೀವಿ, ತಗೊಂಡವ್ರಿ ತಗೊಂಡವ್ರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ತಾತ್ಕಾಲಿಕವಾಗಿ ಮೊದಲನೇ ಕಂತು ಅಂತೇಳಿ ಇನ್ಪುಟ್ ಸಬ್ಸಿಡಿ ಪ್ರತಿ ರೈತರಿಗೆ 2,000 ರೂಪಾಯಿಗಳನ್ನು ಕೊಡುತ್ತೇವೆ. ಈಗಾಗಲೇ 29,29,000 ರೈತರಿಗೆ 2 ಲಕ್ಷ ರೂಪಾಯಿನಂತೆ, ಅಲ್ಲ 2,000 ರೂಪಾಯಿನಂತೆ 555 ಕೋಟಿ ರೂಪಾಯಿಗಳನ್ನು ಜಮಾ ಮಾಡಿದ್ದೇವೆ.